ಕೊರೋನಾ ಲಾಕ್ಡೌನ್ ಸಂಕಷ್ಟಡು ಕ್ರಿಶ್ಚಿಯನ್ ಬಂಧುಲೆಗ್ ಗುಡ್ ಫ್ರೈಡೆ ಈಸ್ಟರ್ ಪರ್ಬನ್ ಇಲ್ಲದೊಲೈಡೆ ಕುಲುದು ಆಚರಿಸವಲೆಕ ಆತಂಡು. ಈಸ್ಟರ್ ಪಂಡ ಪುನರುತ್ಥಾನದ ಪರ್ಬ ಭಗವಾನ್ ಯೇಸು ಸ್ವಾಮಿ ಮರು ಹುಟ್ಟು ಪಡೆದು ಲೋಕಗ್ ಶಾಂತಿ ಸೌಹಾರ್ದತೆಯನ್ನು ಸಾರಿನ ಪರ್ಬ. ಈ ಪರ್ಬ ಮಾತೆರೆಗ್ಲ ಎಡ್ಡೆ ಆವಡು ಲೋಕಡ್ ಸುಖ ಶಾಂತಿ ನಿಲೆ ಆವಡು. ಕೊರೋನಾ ಮಹಾಮಾರಿ ದೇಶದ ಜಗತ್ತಿರ್ದು ನಾಶ ಆದು ಮಾತೆರೆಗ್ಲ ಹೊಸ ಬದುಕು ತಿಕ್ಕಡು ಪಂಡದು. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಕುಲು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ ಈಸ್ಟರ್ ಪರ್ಬದ ಸಂದೇಶನ ಕೊಡ್ತೇವೆ. ನಮಸ್ಕಾರ ಪ್ರಿಯ ಸಹೋದರರೇ ಸಹೋದರಿಯರೇ, ತಮಗೆಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳು. ಈಸ್ಟರ್ ಹಬ್ಬ ಅಥವಾ ಪಾಸ್ಕ ಹಬ್ಬ ಕ್ರೈಸ್ತ ಜನತೆಗೆ ಒಂದು ಮಹತ್ವದ ಹಬ್ಬ. ಕ್ರೈಸ್ತರು ಆಚರಿಸುವ ಹಬ್ಬಗಳಲ್ಲಿ ಇದು ಪ್ರಮುಖವಾದುದು. ಗುಡ್ ಫ್ರೈಡೆ ಪವಿತ್ರ ಶುಕ್ರವಾರದಂದು ಯೇಸುವಿನ ಮರಣದ ಬಗ್ಗೆ ಧ್ಯಾನಿಸುವ ನಾವು ಇಂದಿನ ದಿನ ಯೇಸುವಿನ ಪುನರುತ್ಥಾನದ ಬಗ್ಗೆ ಧ್ಯಾನಿಸುತ್ತೇವೆ. ತೀರಿ ಹೋದ ಆ ಯೇಸು ಕ್ರಿಸ್ತ ಸಮಾಧಿಯಲ್ಲೇ ಉಳಿಯಲಿಲ್ಲ. ಆತ ಪುನರುತ್ಥಾನಾಗಿ ತನ್ನ ಶಾಂತಿಯನ್ನು ಜಗತ್ತಿಗೆ ಸಾರಿದ. ದೇವರ ವಿಶೇಷ ಲಕ್ಷಣವೇನೆಂದರೆ ಜನರೊಡನೆ ಬೆರೆತು ಜೀವಿಸುವುದು, ಜನರನ್ನು ಸ್ವರ್ಗದ ದಾರಿಯಲ್ಲಿ ನಡೆಸುವುದು. ಪಾಪದಿಂದ ಕೂಡಿದ ಈ ಜಗತ್ತಿನಲ್ಲಿ ಜನರನ್ನು ಇಲ್ಲೇ ಪಾಪದಲ್ಲಿರಲು ಆ ಭಗವಂತ ಬಿಡಲಿಲ್ಲ. ಬದಲಾಗಿ ಯೇಸು ಕ್ರಿಸ್ತನ ಮೂಲಕ ಇಡೀ ಜಗತ್ತನ್ನೇ ತನ್ನೆಡೆಗೆ ಆತ ಸೆಳೆದಿದ್ದಾನೆ. ಪಾಪ ವಿಮೋಚಕನಾಗಿ ಈ ಜಗತ್ತಿಗೆ ಬಂದಾತ ಮರಣದಿಂದ ಪುನರುತ್ಥಾನನಾಗಿ ಶಾಂತಿಯ ಸಂದೇಶವನ್ನು ನಮಗೆಲ್ಲ ಸಾರಿರುತ್ತಾನೆ. ನಾವು ಭಗವಂತನಿಂದ ಬಂದಿದ್ದೇವೆ, ಆ ಭಗವಂತನಲ್ಲಿ ನಾವು ಲೀನಗೊಳ್ಳುತ್ತೇವೆ ಎಂಬುದು ನಮಗಂತೂ ಹರ್ಷವನ್ನು ನೀಡುತ್ತದೆ. ಆದುದರಿಂದ ಕಷ್ಟ ಕಾರ್ಪಣ್ಯದಲ್ಲಿರುವ ನಾವು ಕೇವಲ ಕಷ್ಟದಲ್ಲಿಯೇ ಉಳಿಯುವುದಿಲ್ಲ. ಆ ಭಗವಂತನಲ್ಲಿ ನಂಬಿದರೆ ನಮಗೆ ಸುಖ ಶಾಂತಿ ಎಲ್ಲವೂ ಲಭಿಸುತ್ತದೆ ಎಂಬುದು ನಮ್ಮ ನಂಬಿಕೆಯಾಗಿದೆ. ಯೇಸುವಿನ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟವರು ಅವರು ಕೂಡ ಯೇಸುವಿನೊಡನೆ ಪುನರುತ್ಥಾನವಾಗಿ ಸ್ವರ್ಗ ಸೇರುತ್ತಾರೆ ಎಂಬುದು ನಮ್ಮ ನಂಬಿಕೆಯಾಗಿದೆ. ಆ ಭಗವಂತನಲ್ಲಿ ಸೇರಲು ಈ ಪಾಸ್ಕ ಹಬ್ಬ ನಮಗೆಲ್ಲರಿಗೂ ಕರೆ ಕೊಡ್ತಾ ಇದೆ. ಪ್ರಿಯ ಸಹೋದರರೇ ಸಹೋದರಿಯರೇ, ವಿಶೇಷವಾಗಿ ಈ ಕೊರೋನಾ ಪೀಡೆಯಿಂದಾಗಿ ಜನರಂತೂ ಬಹಳಷ್ಟು ಬಳಲುತ್ತಿದ್ದಾರೆ, ಕಷ್ಟದಲ್ಲಿದ್ದಾರೆ. ಆದರೆ ನಾವು ಕಷ್ಟದಲ್ಲೇ ಉಳಿಯುವುದಿಲ್ಲ. ಭಗವಂತನಲ್ಲಿ ನಂಬಿಕೆ ಇಟ್ಟು ಖಂಡಿತವಾಗಿ ಮುಂದಕ್ಕೆ ನಡೆದರೆ ನಮಗೆ ಬೇಕಾದ ಆರೋಗ್ಯವನ್ನು ಆ ಭಗವಂತ ನಮಗೆ ನೀಡುತ್ತಾನೆ ಎಂಬುದು ನಮ್ಮ ನಂಬಿಕೆಯಾಗಿದೆ. ವಿಶೇಷವಾಗಿ ಈ ಪವಿತ್ರ ದಿನಗಳಲ್ಲಿ ನಾವು ಕೊರೋನಾ ಪೀಡೆಯಿಂದ ಸಂಕಷ್ಟಕ್ಕೆ ಒಳಗಾದವರಿಗೋಸ್ಕರ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ನಮ್ಮ ರಾಷ್ಟ್ರಕ್ಕೂ ಇಡೀ ಜಗತ್ತಿಗೂ ಬೇಕಾದ ಆರೋಗ್ಯವನ್ನು ಆ ಭಗವಂತ ಪಾಲಿಸಲಿ, ನೀಡಲೆಂಬುದೇ ನಮ್ಮ ಹಾರೈಕೆಯಾಗಿದೆ. ಯೇಸುನಲ್ಲಿ ಭಕ್ತಿಯಿಂದ ಭಯದಿಂದ ಬೇಡುತ್ತಿರುವ ನಾವು ಈ ಪ್ರಾರ್ಥನೆಯನ್ನು ಇನ್ನೂ ಮುಂದುವರಿಸುತ್ತೇವೆ. ಬಹಳಷ್ಟು ಬೇಗ ನಮ್ಮ ಇಡೀ ಜಗತ್ತಿಗೆ ಬೇಕಾದ ಆರೋಗ್ಯ ಲಭಿಸಲಿ, ನೆಮ್ಮದಿ ಲಭಿಸಲಿ, ನಮ್ಮ ಕುಟುಂಬಗಳೆಲ್ಲ ಪಾವನವಾಗಲಿ ಎಂಬುದೇ ನನ್ನ ಹಾರೈಕೆಯಾಗಿದೆ. ಯೇಸುವಿನಲ್ಲಿ ನಂಬಿಕೆ ಇಟ್ಟರು ನಾವು ಅವರ ಶಾಂತಿ ಇಡೀ ಜಗತ್ತಿಗೆ ಲಭಿಸಲಿ ಎಂದು ಹಾರೈಸುತ್ತೇನೆ. ಭಗವಂತನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲೆಂಬುದೇ ನನ್ನ ಹಾರೈಕೆಯಾಗಿದೆ. ತಮಗೆಲ್ಲರಿಗೂ ವಂದನೆಗಳು.